సొల్మెలు నమ్మ కుడ్ల తోడు వార్తలు యాన్ డాక్టర్ ప్రియా హరీష్ ఇత ముఖ్యాంశాలు. ದಕ್ಷಿಣ ಕನ್ನಡ ಒಡಿಪು ಸೇರ್ದು ಕರಾವಳಿ ಜಿಲ್ಲೆಲೆಡು ಭಾರಿ ಬರ್ಸ ಕೆಲವು ಇಲ್ಲಲೆಗು ನಷ್ಟ. ಕಿನ್ನಿಗೋಳಿ ಐಕ್ಕಳ ಗ್ರಾಮ ಪಂಚಾಯತ್ ಉಳೆಪಾಡಿಡು ಕರೆಂಟ್ ತಾಗದು ಜೀವ ಕಳೆವನ್ನ ಮಾಧವ ಆಚಾರ್ಯ. ಒಡಿಪು ಸೇರ್ದು ರಾಜ್ಯದ 14 ಜಿಲ್ಲೆಲೆಡು ಅರ್ಧದಾತು ಅನ್ಲಾಕ್ ಜಾರಿ ಆಂಡಲ ಸಾರ್ವಜನಿಕರು ಜಾಗೃತಿ ವಹಿಸಲು ಒಡಿಪು ಜಿಲ್ಲಾಧಿಕಾರಿ ಜಿ ಜಗದೀಶ್. ಕೇಂದ್ರದ ತೈಲ ಬೊಕ್ಕ ಗ್ಯಾಸ್ ಬೆಲೆ ಏರ್ತೆಗೆ ಎದುರಾದ ಜೋರಾಯಿನ ಪ್ರತಿಭಟನೆ. ಕುಡ್ಲಡ್ ಕಾಂಗ್ರೆಸ್ ನಿಲೆಟ್ಟು ಜೆಆರ್ ಲೋಬೆರೆಡ್ದು ವಿರೋಧ. ಐವನ್ ಡಿಸೋಜಾ ದುಂಬಾಳ್ತೆಡು ವಿಶೇಷ ಪ್ರತಿಭಟನೆ. ಅಪೋಲೋ ಆಸ್ಪತ್ರೆಡು ತೀರ್ನ ಕನ್ನಡ ಸಿನಿಮಾ ನಟೆ ನಾನು ಅವನಲ್ಲ ಅವಳು ಸಿನಿಮಾಗೂ ರಾಷ್ಟ್ರೀಯ ಪ್ರಶಸ್ತಿ ಪಡೆತಿನ ಸಂಚಾರಿ ವಿಜಯ್ ನನವಂಜಿ ನೆಂಪು. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆ ಸೇರಿದು ಕರಾವಳಿ ಜಿಲ್ಲೆಲೆಡು ಭಾರಿ ಬರ್ಸ ಬರೊಂದಿತ್ತದು. ಕುಡ್ಲದ ಸುತ್ತಮುತ್ತಡು ಬೊಲ್ಲ ತಮೆಲ್ದಡ ಸುದೇಕ್ಲೆಡು ನೀರು ಏರೊಂದುಂಡು. ಕಿನ್ನಿಗೋಳಿ ಐಕ್ಕಳ ಗ್ರಾಮ ಪಂಚಾಯತ್ ಸುತ್ತುಡು ಕರೆಂಟ್ ಒಯ್ತದು ಒರಿತೀರ್ದೆರ. ಜಿಲ್ಲೆಡು ಕೆಲವು ಇಲ್ಲಲೆಗ್ ಇಡೀ ನಷ್ಟ, ಕೆಲವುದಕ್ಕೆ ಭಾಗದಾದ ನಷ್ಟ ಆತನಂದು ಜಿಲ್ಲಾಡಳಿತ ತೆರಿಪಾದನು. ಕರಿನ ಮೂಜಿನಾಲು ದಿನೊಡ್ದು ಕರಾವಳಿ ಜಿಲ್ಲೆಲೆಡು ಬರ್ಸ ಜೋರಾದುಂಡು. ತಗ್ಗು ಜಾಗಿಲೆಡು ನೀರು ಏರ್ಕದಂಡ. ಹೆಚ್ಚಿನ ಕಡಿಟ್ಟು ಬೊಲ್ಲದ ಪೋಡಿಗೆ ಉಂಡಾತಂಡ. ಎಕ್ಕೂರು, ಜಪ್ಪುಮುಗೇರು, ಪಡೀಲು, ಕೂಳೂರು, ಕೊಟ್ಟಾರುಲೆಡು ಭಾರಿ ಬರ್ಸ ಬೈದಂಡ. ಪಾಕ ಕಡಿಟ್ಟು ಕಷ್ಟ ನಷ್ಟ ಇಲ್ಲಲ್ದ ಓಡು ರಟ್ಟುನ ಬಗೆಟ್ಲ ವರದಿಯಾತಂಡ. ಕಿನ್ನಿಗೋಳಿಡು ಕರೆಂಟ್ ಕಂಬದ ಒಟ್ಟುಗು ಬೂರ್ನ ಮರತ ಗೆಲ್ಲು ಕಟ್ತೊಂದು ಪುನಗ ಕರೆಂಟ್ ಒಯ್ತದು 55 ವರ್ಷದ ಮಾಧವ ಆಚಾರ್ಯ ಪನ್ಪುನಾರು ತೀರ್ದೆರ. ಆಜಿ ಇಲ್ಲಲೆಗು ಇಡೀ ನಷ್ಟ, ಎನ್ಮ ಇಲ್ಲಲೆಗು ಅರ್ಧದಾತು ನಷ್ಟ ಆತನಂದು ಜಿಲ್ಲಾಡಳಿತ ಮಾಹಿತಿ ಕೊಡ್ತುಂಡು. ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಡು ಭಾರಿ ಬರ್ಸ ಬರೊಂದಿತ್ತದು. ಸೋಮವಾರಲ ದುಂಬರಿದಂಡ. ರಾಜಮಾರ್ಗಾಜ್ಪತ್ತ ಜೆಟ್ಟು ತೊಕ್ಕೊಟ್ಟುಡ್ದು ನಂತೂರು ಮುಟ್ಟ ಬ್ಲಾಕ್ ಆದಿತ್ತಂಡ. ಜನಸಂಚಾರಗೂ ಭಾರಿ ಸಮಸ್ಯೆ ಆದಿತ್ತಂಡ. ಹವಾಮಾನ ಇಲಾಖೆ ಜೂನ್ 17 ಕಾಂಡೆ ಎನ್ಮರೆ ಮುಟ್ಟ ಆರೆಂಜ್ ಅಲರ್ಟ್ ಘೋಷಣೆ ಮಲ್ತದಂಡ. ಕಡಲಡು 5 ಕಿಲೋಮೀಟರ್ ರಭಸಡು ಗಾಳಿ ಬೀಜರೆ ಇತ್ತದು. ಕಡಲಗ್ ಜಪ್ಪೆರೆ ಬಲ್ಲಿಂದು ಜಾಗ್ರತೆ ಪಂತಂಡ. ನೇತ್ರಾವತಿ ಸುದೆ ಬಂಟ್ವಾಳಡು 3 ಮೀಟರ್ ದಿಂಜಿದಂಡ. ಇಂದೆತ ಅಪಾಯದ ಮಟ್ಟ 8 ಮೀಟರ್ ಆದುಂಡು. 31.5 ಮೀಟರ್ ಅಪಾಯದ ಮಟ್ಟದ ಉಬಾರಡು 24.4 ಮೀಟರ್, 26 ಮೀಟರ್ ಅಪಾಯದ ಮಟ್ಟದ ಕುಮಾರಧಾರೆ ಸುದೆ ಉಬಾರಡು 16 ಮೀಟರ್ ಏರ್ತಂಡ. 5 ಮೀಟರ್ ಅಪಾಯದ ಗುಂಡ್ಯಾ ಸುದೆಟ್ 3.3 ಮೀಟರ್ ನೀರು ದಿಂಜಿದಂಡ. ಅಪಾಯದ ಪೊರ್ತುಡು ರಕ್ಷಣೆಗಾದ SDRF ದ 24 ಜನ, ಸಿವಿಲ್ ಡಿಫೆನ್ಸ್ ಟೀಮ್ ದ 5 ಜನ, NDRF ದ 20 ಜನ ಬೊಕ್ಕ 14 ಓಡುಲಿನ ಸಜ್ಜಿ ಮಲ್ತದಿ ಇತ್ತಂಡ. ಕಿನ್ನಿಗೋಳಿ ಐಕ್ಕಳ ಗ್ರಾಮ ಪಂಚಾಯತ್ ಉಳೆಪಾಡಿ ಪುರುಂಜಿ ಗುಡ್ಡೆಡು ಕರೆಂಟ್ ತಾಗದು ಮಾಧವ ಆಚಾರ್ಯ ಪನ್ಪುನಾರು ತೀರ್ನ ಬೇಜಾರದ ಸಂಗತಿ ನಡೆತದನ. ಅರೆಗೂ 55 ವರ್ಷ ಪ್ರಾಯ ಆದಿತ್ತನ. ಅರೆನ ಇಲ್ಲು ಬೊಕ್ಕ ಕರೆಂಟ್ ಕಂಬಗೂ ಮರ ಬೂರ್ದು ಇಲ್ಲದ ಓಡು ಸಮ ಮಲ್ಪನಗ ತತ್ಕಾಲಗೂ ಇಲ್ಲದ ಎದುರುಡೆ ವಯರ್ ಪಾಡ್ದು ಕರೆಂಟ್ ಜೋಡ್ಸದು ಕುರ್ನವೇ ಮಾಧವ ಆಚಾರ್ಯರ್ನ ಪ್ರಾಣಗೂ ಸಂಚಕಾರ ಆತಂಡ. ಐಕ್ಕಳ ಗ್ರಾಮ ಪಂಚಾಯತ್ ಉಳೆಪಾಡಿ ಪುರುಂಜಿ ಗುಡ್ಡೆಡು ಕರೆಂಟ್ ಒಯ್ತದು ಮಾಧವ ಆಚಾರ್ಯ ಪನ್ಪುನಾರ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ. ಅರೆಗೂ 55 ವರ್ಷ ಪ್ರಾಯ ಆದಿತ್ತಂಡ. ಶನಿವಾರ ಬತ್ತಿನ ಬಾರಿ ಬರಸೊಗು ಪುರುಂಜಿ ಗುಡ್ಡೆದ ಮಾಧವ ಆಚಾರ್ಯರ್ನ ಇಲ್ಲು ಬೊಕ್ಕ ಕರೆಂಟ್ ಕಂಬದ ಮಿತ್ತು ಮರ ಬೂರ್ದು ಕರೆಂಟ್ ಕಂಬ ತುಂಡಾತಂಡ. ಇಲ್ಲಗು ನಷ್ಟ ಆತಂಡ. ಅಪಗನೆ ಮೆಸ್ಕಾಮಗು ಮಾಹಿತಿ ಕೊಡ್ತೆರ. ಐತಾರ ಮೆಸ್ಕಾಂ ದಕ್ಕಲು ಬತ್ತದು ತತ್ಕಾಲಗೂ ಕರೆಂಟ್ ಜೋಡ್ಸಾದು ವಯರ್ ಇಲ್ಲಲ್ದ ಎದುರುಡೆ ಉಪ್ಪು ನೀಡಿದವ್ರ ಜಾಗೃತಿ ಉಪ್ಪೊಡೊಂದು ಪಂತೆರ. ಐತಾರ ಬಯ್ಯಗು ಮಾಧವ ಆಚಾರ್ಯರು ಜನಾರ್ದನ ಆಚಾರ್ಯರು ಇತ್ತದು ಇಲ್ಲದ ಓಡು ಸರಿ ಮಲ್ತೊಂದಿತ್ತೆರ. ಈ ಪೊರ್ತುಡು ಲೆಂಚಿ ಜಾರ್ದು ಜನಾರ್ದನ ಆಚಾರ್ಯರು ಬೂರ್ಯರ್ಯಾನಗ ಮಾಧವ ಆಚಾರ್ಯರು ಲೆಂಚಿ ಪತ್ತದೆರ. ಲೆಂಚಿ ಇಲ್ಲದ ಎದುರಿದ್ದಿನ ವಯರ್ಗ್ ತಾಗದು ಕರೆಂಟ್ ತಾಗದಂಡ. ಮಾಧವ ಆಚಾರ್ಯರು ತೀರ್ದೆರ. ಮುಲ್ಕೆ ಸ್ಟೇಷನ್ ಕೇಸ್ ಪಾಡ್ದಂಡ. ಕೇಂದ್ರದ ತೈಲ ಬೆಲೆ ಏರ್ತೆಗೆ ಎದುರಾದ ದೇಶದೋರ್ಮೇಡು ನಡಪೊಂದು ಪ್ರತಿಭಟನೆ ನನಲಾತು ಜೋರಾವಡುಂದು ಕಾಂಗ್ರೆಸ್ ಪಕ್ಷ ಲೆಪ್ಪು ಕೊಡ್ತಡು. ಕೆಪಿಸಿಸಿ ಕಾರ್ಯಂತರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಐವನ್ ಡಿಸೋಜಾ ದುಂಬಾಳ್ತೆಡು ಕುಡ್ಲಡು ಕಾರ್ಯಕರ್ತರು ಲಾರಿಗೆ ಬಲ್ಲು ಕಟ್ಟದು ಒಯ್ತದು ಪ್ರತಿಭಟನೆ ನಡಪಾಯರು.
ಕೇಂದ್ರದ ತೈಲ ಬೆಲೆ ಏರ್ತೆ ವಿರುದ್ಧ ಎದುರು ಪಕ್ಷಲು ದೇಶಡೋರ್ಮೆ ಪ್ರತಿಭಟನೆ ನಡಪಾವುದಿಲ್ಲ. ಕರ್ನಾಟಕ ಕುಡ್ಲ ಪ್ರತಿಭಟನೆ ಜೋರ ಒಂದುಂಡು ಕಾಂಗ್ರೆಸ್ ಪಕ್ಷ ಲೆಪ್ಪು ಕೊಡ್ತಂಡು. ಸೋಮವಾರ ಕುಡ್ಲಡ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ದುಂಬಾಳ್ತೆಡ್ ಕಾಂಗ್ರೆಸ್ ಕಾರ್ಯಕರ್ತರು ಲಾರಿಗೆ ಬಲ್ಲು ಕಟ್ಟದು ಒಯ್ತದು ವಿಶೇಷ ಪ್ರತಿಭಟನೆ ನಡಪಾಯಿರು. ಪ್ರತಿಭಟನೆಡು ಐವನ್ ಡಿಸೋಜಾ ಪಾತಿರ್ದು ಜನಕ್ಲೆಗ್ ಅಗತ್ಯ ಒಪ್ಪುನ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಇತ್ತೆ ಗ್ಯಾಸ್ ಸಿಲಿಂಡರ್ ಬಿಲೆಲ ಏರಾದು ಜನಕ್ಲೆಗ್ ನನಲಾತ್ ಕಷ್ಟ ಕೊಡ್ತೀರ. ಬಿಜೆಪಿ ಅಧಿಕಾರಗೂ ಬರ್ಪು ನೀಡಿ ದುಂಬು ದಾನೆ ಮಾತ ಮಲ್ಪ ಅಂದ್ ನಂಬಾದಿರ ಅವು ಮಾತ ಪುಟ್ಟು ಭರವಸೆ ಆತಂಡ. ಭೂಗತ ಕಾರ್ಯಡುಪ್ಪುನ ದಾವೂದ್ ಇಬ್ರಾಹಿಂಗ್ಲ ಬಿಜೆಪಿ ಸರ್ಕಾರಗ್ಲ ದಾಲ ವ್ಯತ್ಯಾಸ ಇಜ್ಜಿಯಿಂದ ಆರ್ದೂರಿಯರು. ತೆರಿಗೆ ದುಡ್ಡು ಪಾಪದವರಿಂದ ರಕ್ತ ಹೀರಿ ಪಿಕ್ ಪಾಕೆಟ್ ಮಾಡಿ ಬಡವರ ದುಡ್ಡನ್ನು ಪಿಕ್ ಪಾಕೆಟ್ ಮಾಡಿ ಅವರ ದುಡ್ಡನ್ನು ಹೀರಿ ಯಾರ್ಯಾರು ಶ್ರೀಮಂತರಿದ್ದಾರೆ ಮತ್ತು ಅಗರ್ಭ ಶ್ರೀಮಂತರನ್ನಾಗಿ ಮಾಡಿದಂತ ದೇಶದ ಚರಿತ್ರೆ ಅದಾನಿ ಮತ್ತು ಅಂಬಾನಿ ಮತ್ತು ಬಿಜೆಪಿಗೆ ಸಲ್ತದೆ. ನನ್ನ ಪ್ರಶ್ನೆ ಇದೆ, ಎಲ್ಲಿದ್ದಾರೆ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್, ಎಲ್ಲಿದ್ದಾರೆ ಶೋಭಾ ಕರಂದ್ಲಾಜೆ, ಎಲ್ಲಿದ್ದಾರೆ ಡಿ.ವಿ. ಸದಾನಂದ ಗೌಡ, ಎಲ್ಲಿದ್ದಾರೆ ವೇದವಾಸ ಕಾಮತ್ರು? ಅವ್ರು ಹೇಳಿದ್ರು ನಾವು 2014ರಲ್ಲಿ ಪೆಟ್ರೋಲ್ಗೆ 50 ಪೈಸೆ ಜಾಸ್ತಿ ಆದಾಗ ಇದೇ ಬಿಜೆಪಿಯ ಮಹಿಳಾ ಮಣಿಗಳು ಮತ್ತು ನಾನು ಹೇಳಿದಂತ ಎಲ್ಲ MP MLAಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂತು ಅಂಬರೆ ಮಾಡಿದ್ರು ಮತ್ತು ಬೋಡಿ ಮಾಡಿದ್ರು, ಜಾಕಾತಿ ಮಾಡಿ ಕುಡಿದ್ರು. ಈಗ ಎಲ್ಲಿ ನಳಿನ್ ಕುಮಾರ್ ಕಟೀಲ್, ಈಗ ಎಲ್ಲಿ ಡಿ.ವಿ. ಸದಾನಂದ ಗೌಡ, ಈಗ ಎಲ್ಲಿ ಶೋಭಾ ಕರಂದ್ಲಾಜೆ, ಈಗ ಎಲ್ಲಿ ವೇದವಾಸ ಕಾಮತ್? ಅವರ ಸೈಕಲ್ ಎಲ್ಲಿದೆ? ಹಿಂದೆ ಸೈಕಲ್ ತೋಡಿಕೊಂಡು ಹೋದ್ರು, ಬೈಕ್ ತೋಡಿಕೊಂಡು ಹೋದ್ರು. ಎಲ್ಲಿದ್ದಾರೆ ಅವರ ಕರೀರಿ. ಯಾಕೆ ನೀವು ಭೂಗತರಾಗಿದ್ದೀರಿ? ನಾನು ಹೇಳ್ತೇನೆ, ನೀವು ಜನರನ್ನ ಇವತ್ತು ಎದುರಿಸಲಿಕ್ಕೆ ಆಗದೆ ಭೂಗತರಾಗಿದ್ದೀರಿ. ನಿಮಗೂ ದಾವೂದ್ ಇಬ್ರಾಹಿಂಗೂ ಏನು ವ್ಯತ್ಯಾಸ ಇಲ್ಲ. ರಾಜ್ಯಡು ಒಡಿಪು ಜಿಲ್ಲೆ ಸೇರಿದು 14 ಜಿಲ್ಲೆಲಿಡು ಸೋಮವಾರದ್ದು ಅರ್ಧದಾತ್ ಅನ್ಲಾಕ್ ಜಾರಿ ಆತಂಡ. ದಿನ ಇಡೀ ವಹಿವಾಟು ಶುರುವಾತಂಡ. ಜಿಲ್ಲೆದ ಉಲಾಯಿ ಸಂಚಾರ ತಡೆತದೇರ. ಅಂಚಾದ ಜಿಲ್ಲೆದ ಗಡಿ ಜಾಗೆಲೆಡು ಬಿಗಿತ ಬಂದೋಬಸ್ತ್ ಮಲ್ತದೇರ. ಅನ್ಲಾಕ್ ಜಾರಿ ಆತನೊಂದು ಒಟ್ರಾಸಿ ಮರೆತು ಬಿಡಡೆ ಸಾರ್ವಜನಿಕರು ಜಾಗ್ರತೆ ವಹಿಸೊಂದು ಜಿಲ್ಲಾಧಿಕಾರಿ ಜಿ ಜಗದೀಶ್ ಕೇನೊಂದೇರ. ರಾಜ್ಯಡು ಒಡಿಪು ಜಿಲ್ಲೆ ಸೇರಿದು 14 ಜಿಲ್ಲೆಲಿಡು ಸೋಮವಾರದ್ದು ಅರ್ಧದಾತ್ ಅನ್ಲಾಕ್ ಜಾರಿಯಾದಿತ್ತದು. ದಿನನಿತ್ಯದ ವಹಿವಾಟು ಶುರುವಾತಂಡ. ಒಡಿಪು ಜಿಲ್ಲೆಡು ವಾಣಿಜ್ಯ ಕೆಲಸ ಕಾರ್ಯಲು ಶುರುವಾದ ಪಣವು ಕಾಸು ಬುಳಿಚಲು ಕೂಡ ಲಕ್ಕದುಂತುಂದು ಅಂದಾಜು ಮಲ್ತದಂಡ. ಒಡಿಪು ಜಿಲ್ಲೆದ ಗಡಿಭಾಗದ ಕೆಲವು ಜಿಲ್ಲೆಲೆಡು ಲಾಕ್ಡೌನ್ ದುಂಬರಿ ನೀಡಿದವ್ರ ಗಡಿಭಾಗಡು ಬಿಗುತ ಬಂದೋಬಸ್ತ್ ಮಲ್ತದಂಡ. ಹೆಜಮಾಡಿಡು ಚೆಕ್ ಪೋಸ್ಟುಡು ಬಿಗಿತ ವ್ಯವಸ್ಥೆ ಆತಂಡ. ಜಿಲ್ಲೆದುಲೈ ಸಂಚಾರ ತಡೆತಿದೇರ. ಅನ್ಲಾಕ್ ಜಾರಿ ಆತನಂದು ಮರೆತು ಬಿಡಡೆ ಜಿಲ್ಲಾಡಳಿತದ ಸೂಚನೆ ನಿಯಮ ಪಾಲನೆ ಮಲ್ಪೊಡೋ. ಕಟ್ವಣ ಕಟ್ಟುನ ವಲಯದಕ್ಲೆಗ್ ಅವಕಾಶ ಕೊಡ್ತಡೋ. ಸಾರ್ವಜನಿಕರು ಜಾಗ್ರತೆ ವಹಿಸೊಡೊಂದು ಜಿಲ್ಲಾಧಿಕಾರಿ ಜಿ ಜಗದೀಶ್ ಮಾಧ್ಯಮಲಿಡ ಅಭಿಪ್ರಾಯ ತೆರಿಪಾದೆರ. ಲಾಕ್ಡೌನ್ ವಿಸ್ತರಣೆ ಆಗಿದೆ. ಆ 11 ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆ ಇಲ್ಲ. ಹಾಗಾಗಿ ಉಳಿದಂಥ 19 ಜಿಲ್ಲೆಗಳಲ್ಲಿ ಏನು ಸಡಿಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಲಾಕ್ಡೌನ್ನ, ಆ ಪಟ್ಟಿಯಲ್ಲಿ ನಮ್ಮ ಜಿಲ್ಲೆ ಇದೆ. ನಿಜಕ್ಕೂ ಸಹ ಇದು ಸಂತಸವನ್ನು ತರುವಂಥ ವಿಷಯ. ಇದಕ್ಕೆ ಕೈ ಜೋಡಿಸೋಂಥ ಎಲ್ಲರಿಗೂ ಸಹ ನಾನು ಧನ್ಯವಾದ ಅರ್ಪಿಸ್ತೀನಿ. ಸಾರ್ವಜನಿಕರ ಸಹಕಾರದಿಂದ ಇಷ್ಟೊಂದು ಬಿಲೋ 10%ಗೆ ನಾವು ಪಾಸಿಟಿವಿಟಿ ರೇಟನ್ನು ಇಳಿಸ್ಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಇದಕ್ಕೆ ಯಾರ್ಯಾರು ಶ್ರಮಿಸಿದ್ದಾರೆ ಅವರೆಲ್ಲರೂ ಧನ್ಯವಾದ ಅರ್ಪಿಸ್ತೀನಿ. ಹಾಗಾಗಿ ಈಗೇನು ಸಡಿಲ ಆಗಿದೆ ಅಂದ ತಕ್ಷಣ ನಾವು ಮೈ ಮರಿಬೇಕು ಅಂತ ಏನೂ ಇಲ್ಲ. ಯಾಕೆಂದರೆ ಇನ್ನೂ ಸಹ ಸುಮಾರು 10% ಆಜುಬಾಜಿನಲ್ಲಿ ನಮ್ಮದು ಪಾಸಿಟಿವಿಟಿ ರೇಟ್ ಇರೋದರಿಂದ ಇನ್ನಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಸರ್ಕಾರ ಏನೆಲ್ಲ ನಿರ್ಬಂಧಗಳನ್ನು ಮತ್ತೆ ವಿಧಿಸುತ್ತೋ ಆ ನಿರ್ಬಂಧಗಳನ್ನು ನಾವೆಲ್ಲರೂ ಸಹ ಚಾಚು ತಪ್ಪದೆ ಪಾಲನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಎಲ್ಲ ಚಟುವಟಿಕೆಗಳು ಸರಾಗವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ.
ಸರ್ಕಾರದಿಂದ ಗೈಡ್ಲೈನ್ ಬಂದ ತಕ್ಷಣ ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಧಿಕಾರಿಗಳ ಸಭೆ ಕರೆದು ಎಲ್ಲರಿಗೂ ಸಹ ಸೂಚನೆಯನ್ನು ನೀಡಿ. ಯಕ್ಷಧ್ರುವ ಫಟ್ಲ ಫೌಂಡೇಶನ್ ಟ್ರಸ್ಟ್ ತುಳುನಾಟಕ ಕಲಾವಿದರ ಒಕ್ಕೂಟ ಬೊಕ್ಕ ಲಯನ್ಸ್ ಕ್ಲಬ್ದ ಒಟ್ಟು ಸೇರಿಗೆಡು ಕೊರೋನಾ ಕಷ್ಟ ಕಾಲುಡುಪಿನ ಕಲಾವಿದರಿಗೆ ತೆನಸು ಕಿಟ್ಟಲಿನ ಕೊರ್ಪನ ಕಾರ್ಯಕ್ರಮ ನಡಪಾದಿತ್ತರ. ಕದ್ರದ ಗೋಕುಲ ಸಭಾಭವನಡು 500 ಹೆಚ್ಚು ಜನ ಕಲಾವಿದರಿಗೆ ತೆನಸು ವಸ್ತುಲೇನು ಕಿಟ್ಟುವುದ ಗಾಯನ ಕಾರ್ಯಕ್ರಮಟ್ಟು ಕುಡ್ಲಾ ನಗರದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಾಲ್ದೆತೊಂಡೆರ. ಯಕ್ಷಧ್ರುವ ಫಟ್ಲ ಫೌಂಡೇಶನ್ ಟ್ರಸ್ಟ್ ತುಳು ನಾಟಕ ಕಲಾವಿದರ ಒಕ್ಕೂಟ ಬೊಕ್ಕ ಲಯನ್ಸ್ ಕ್ಲಬ್ದ ಒಟ್ಟು ಸೇರಿಕೆಡು ಕೊರೋನಾ ಕಷ್ಟದ ಕಾಲುಡು ಬಂಗುಡುಪ್ಪುನ ಕಲಾವಿದರಿಗೆ ತೆನಸು ಕಿಟ್ಟಲೇನು ಒದಗಾವನ ಕಾರ್ಯಕ್ರಮ ಕದ್ರದ ಗೋಕುಲ ಸಭಾಭವನಡು ನಡೆತದ. 500 ಹೆಚ್ಚು ಜನ ಕಲಾವಿದರಿಗೆ ತೆನಸು ಕಿಟ್ಟನು ಪಟ್ಟಿಯರ. ಬಿನ್ನೆರಾದ ಪಾಲ್ದೆತುನ್ನ ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಾತಿರ್ದು ಕೊರೋನಾ ಕಷ್ಟ ಕಾಲೋಡು ಕಲಾವಿದರು ಕಷ್ಟದ ಬದುಕು ಸಾಗಾಂದುಲ್ಲೆರ. ಕೊರೋನಾ ಕಾರಣ ಪಾಕದಿನೊಡ್ದು ಕಾರ್ಯಕ್ರಮ ಇಜ್ಜಂದೆ ಆತನ ಕಲಾವಿದರ್ನ ಕಷ್ಟಡು ಕಲಾವಿದರ್ನ ಸಂಘಟನೆಲು ಸಹಾಯ ಒದಗಾಂದುಲ್ಲೆರ ಒಂದು ಪೆರ್ಮೆದ ಸಂಗತಿನ್ ಪಂಡೆರ. ಅದರಲ್ಲಿ ನಿಜವಾಗ್ಲೂ ಕಲಾವಿದರು ಇವತ್ತು ಹೊಟ್ಟೆ ಹೊಡೆಯುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಬಹಳ ಬೇಸರದ ವಿಚಾರ. ಎಷ್ಟು ಇತರ ಸಂಘಟನೆಗಳು ಇದರ ಒಕ್ಕೂಟಗಳು ಹೆಚ್ಚಾಗ್ತಾವೋ ಅಷ್ಟು ಒಳ್ಳೇದು. ಮತ್ತೆ ಇದರ ಒಕ್ಕೂಟಗಳು ಯಾರು ಜೆನ್ಯೂನ್ ಆಗಿ ಕಲಾವಿದರ ಸಹಾಯಕ್ಕೆ ಹೋಗ್ತಾ ಇದ್ದಾರೆ ಅಂತವ್ರಿಗೆ ದಾನಿಗಳು ಹೆಚ್ಚೆಚ್ಚು ಕೊಡುಗೆಯನ್ನ ನೀಡಬೇಕು. ಯಾಕಂದ್ರೆ ಈ ಸಂದರ್ಭದಲ್ಲಿ ಮಾನವೀಯತೆ ಮನುಷ್ಯತ್ವ ಮೋಸ್ಟ್ಲಿ ಬೇರೆ ಎಲ್ಲದನ್ನು ಮೀರಿ ನಿಂತ್ಕೊಳ್ಳುವಂತ ಅವಶ್ಯಕತೆ ಇದೆ. ನಾವು ಈ ಜಾತಿಯವರು, ನಾವು ಈ ಧರ್ಮದವರು, ನಾವು ಈ ಗುಂಪಿನವರು, ಇದೆಲ್ಲನೂ ಮೀರಿ ಒಂದು ಮನುಷ್ಯ ಧರ್ಮವನ್ನ ಇವತ್ತು ನಾವು ತೋರಿಸ್ಕೊಡ್ಬೇಕಾಗಿದೆ. ಈ ಮಹಾಮಾರಿ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ. ನಾನು ಸಾಕಷ್ಟು ವೇದಿಕೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಮನವಿ ಮಾಡಿದ್ದೀನಿ. ಯಾರಿಗೆ ಅನುಕೂಲ ಇದೆ ಅವರು ದೊಡ್ಡ ಮನಸ್ಸು ಮಾಡಿಬಿಟ್ಟು ಕಷ್ಟದಲ್ಲಿರೋರಿಗೆ ಹೆಚ್ಚೆಚ್ಚು ಸಹಾಯ ಮಾಡಿ. ಅದೆಲ್ಲೂ ಹೋಗಲ್ಲ, ಇದೊಂದು ಸೈಕಲ್ ಇದ್ದಂಗೆ. ನೀವೇನು ಸಹಾಯ ಮಾಡಿದ್ರೆ ನಾಳೆ ನಿಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅದು ಹಣಕಾಸಿನ ಸಹಾಯ ಅಥವಾ ಬೇರೆ ಸಹಾಯ ಅಲ್ಲ, ಯಾವುದೋ ಒಂದು ರೀತಿ. ಯಕ್ಷಧ್ರುವ ಫಟ್ಲ ಫೌಂಡೇಶನ್ ಟ್ರಸ್ಟ್ ದ ತಾಪಕಿರು ಭಾಗವತಿ ರಾಯ್ನ ಪಟ್ಲ ಸತೀಶ ಶೆಟ್ಟಿ, ಸಂಘಟಕಿರ್ ಕದ್ರ ನವನೀತ ಶೆಟ್ಟಿ, ಕಿಶೋರ್ ಶೆಟ್ಟಿ, ಗೋಕುಲ್ದಾಸ್ ಕದ್ರಿ, ಪ್ರದೀಪ್ ಕುಮಾರ್, ತಾರ್ನಾ ಶೆಟ್ಟಿ ಬೋಳಾರ, ಮೋಹನ್ ಕೊಪ್ಪಳ, ಜಗನ್ನಾಥ್ ಶೆಟ್ಟಿ ಬಾಳ ಪಾಲ್ದೆತೊಂಡೆರ. ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ಮೆಸ್ಕಾಂ ಗಿರಾಕಿಲೆಗೆ ತಿಂಗೊಲ್ದ ಕರೆಂಟ್ ಬಿಲ್ಲನ್ನು ಬುಡ್ದು ಸಾಮಾಜಿಕ ಜಾಲತಾಣಲೆಡು ಸುದ್ದಿ ಆವಂದುಂಡು. ಒಂದು ಇಡೀ ಸುಳ್ಳು ಸುದ್ದಿ. ಮೆಸ್ಕಾಂ ಬಿಲ್ಲನ್ನು ಸರ್ಕಾರ ಬುಡ್ದು ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ತೆರಿಪಾದೆರ. ಕುಡ್ಲದ ಕರೆಂಟ್ ಒದಗಾವನ ಕಂಪನಿ ಮೆಸ್ಕಾಂ ತನ್ನ ಸುತ್ತದ ಗಿರಾಕಿಲೆಗೂ ಮೂಜಿ ತಿಂಗೊಲ್ದ ಮೆಸ್ಕಾಂ ಬಿಲ್ಲನ್ನು ಸರ್ಕಾರ ಬುಡ್ದು ಸಾಮಾಜಿಕ ಜಾಲತಾಣಲೆಡು ಸುದ್ದಿ ಆವಂದಿತ್ತದು ಒಂದು ಸುಳ್ಳು ಸುದ್ದಿಯಿಂದ ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಪಂತೆರ. ಕೊರೋನಾ ಮಹಾಮಾರಿ ಸೀಕದ ಈ ಪೊರ್ತುಡು ಬಡವಿರ್ನ ಬೊಕ್ಕ ನಡು ವರ್ಗದ ಕುಟುಂಬ ಬಾರಿ ಕಷ್ಟೊಡಿತದು ಬಿಲ್ ಕಟ್ಟರೆ ಮಲ್ಲ ಪುದೆ ಆಪುಂಡು ಅಂಚಾದ ಮೂಜಿ ತಿಂಗೊಲ್ದ ಬಿಲ್ ಬುಡ್ದು ಬುಡಿಯರೆ ಬಿಪಿಎಲ್ ಕಾರ್ಡ್ ಇತ್ತಿನ ಇಲ್ಲಲ್ದಕ್ಲೆನ ಆರ್ ನಂಬರನು ಮೂಜಿ ದಿನದ ಉಲೈ ಕೊರಿಯರೆ ಮೆಸ್ಕಾಂ ಇಲಾಖೆದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮೆಸ್ಕಾಂ ಇಲಾಖೆ ಶಾಖೆದ ಅಧಿಕಾರಿಲೆಗೂ ಆದೇಶ ಕೊಡ್ತಿರ. ಅಂಡ ಕೆಲವಿರಿಂದೇನು ತಪ್ಪಾದ ತೆರೆದು ಮೂಜಿ ತಿಂಗೊಲ್ದ ಬಿಲ್ ಬುಡ್ತಿರಂದು ಸುದ್ದಿ ಮಲ್ತದೆರ. ಒಂದು ಸುಳ್ಳು. ಮೂಜಿ ತಿಂಗೊಲ್ದ ಬಿಲ್ ಬುಡ್ಪುನ ಒವ್ವೆ ಪ್ರಕಟಣೆ ಗೊತ್ತು ಮಲ್ತದ ಜಾಂದ್ ಮೆಸ್ಕಾಂ ಇಲಾಖೆ ಅಧಿಕಾರಿಲು ತೆರಿಪಾದೆರ. ಬಿಪಿಎಲ್ ಕಾರ್ಡ್ ಇತ್ತಿನ ಕುಲು ಜೆರಾಕ್ಸ್ ಬುಕ್ಕ ಫೋನ್ ನಂಬರನು ಮೆಸ್ಕಾಂ ಆಫೀಸ್ಗೆ ಕನತು ಕೊರ್ಲೆ ನಿಕ್ಲಿನ ಮೂಜಿ ತಿಂಗೊಲ್ದ ಬಿಲ್ ಬುಡ್ಪೆರಂದು ಸಾಮಾಜಿಕ ಜಾಲತಾಣಲಿಡ ಸುದ್ದಿ ಆವಂದುಂಡೋ. ಬಡವಿರ್ನ ನೆತ್ತೆರು ವೈಪುನ ಬಿಜೆಪಿ ಸರ್ಕಾರಗೂ ಧಿಕ್ಕಾರ ಪಾಡುವಂದು ಮಾಜಿ ಶಾಸಕರು ಜೆಆರ್ ಲೋಬೋ ಪಂತೆರ. ಪೆಟ್ರೋಲ್ ಬಿಲೆ ನೂದು ನಾಟ್ಔಟ್ ಆಯ್ನೆಕ್ ವಿರೋಧ ತೋಜಾದು ಸೋಮವಾರ ಕುಡ್ಲದ ಬಲ್ಮಠ ಪೆಟ್ರೋಲ್ ಪಂಪ್ದ ಎದುರು ಕಾಂಗ್ರೆಸ್ ಪಕ್ಷ ನಡಪಾಯಿನ ಪ್ರತಿಭಟನೆ ಆರ್ಪಾತಿರಿಯರ.
ಪೆಟ್ರೋಲ್ ಬೆಲೆ ನೂದು ನಾಟೌಟ್ ಆಯ್ನೆಕ್ ವಿರೋಧ ತೋಜಾದ ಕುಡ್ಲಾ ಬಲ್ಮಠದ ಪೆಟ್ರೋಲ್ ಪಂಪದ ಎದುರು ಸೋಮವಾರ ಕಾಂಡೆ ಕಾಂಗ್ರೆಸ್ ಪಕ್ಷದ ನಿಲೆಟ್ಟು ಪ್ರತಿಭಟನೆ ನಡೆತಂಡ. ಬಿಜೆಪಿಗೆ ಧಿಕ್ಕಾರ, ಜನರನ್ನೆಲ್ಲ ಮನೆಯಲ್ಲಿ ಕೂರಿಸಿ ಪೆಟ್ರೋಲ್ ಡೀಸೆಲ್ ತೈಲದ ಬೆಲೆಯನ್ನು ನೂರಕ್ಕೇರಿಸಿದ ರೋಡ ಮಾಡುವ ಉತ್ತರ ನೀಡಿ ಯಾರಿಗೆ ಬಂದಿದೆ ಅಚ್ಚೇ ದಿನಗಳು, ಬಿಜೆಪಿ ಪಾರ್ಟಿಗೆ ಅಚ್ಚೇ ದಿನಗಳು, ಬಡವರ ಪಾಲಿಗೆ ಕಷ್ಟದ ದಿನಗಳು. ಧಿಕ್ಕಾರ ಧಿಕ್ಕಾರ. ಮಾಜಿ ಶಾಸಕರು ಜೆಆರ್ ಲೋಪೋ ಕೇಂದ್ರ ಸರ್ಕಾರದ ವಿರುದ್ಧ ಏವ್ರೋಡು ಪಾತಿರಿಯರ ಅಭಿವೃದ್ಧಿಗಾದ ತೈಲ ಬೆಲೆ ಏರಾಂದುಲ್ಲ ಒಂದು ಬಿಜೆಪಿ ದಾಖಲೆನ ಉತ್ತರ. ಆದಾಯ ಒಟ್ಟು ಮಲ್ಪೆರೆ ಮೊಕ್ಲೆಗ್ ಬೇತೆ ಆದಾಯದ ಮೂಲ ಇಜ್ಜ ಬಡವಿರು ಜನಕ್ಲಿನ ನೆತ್ತೆರು ವೈಪುನ ಬಿಜೆಪಿ ಸರ್ಕಾರಗೂ ಧಿಕ್ಕಾರ ಪಾಡುವ ಅಂದು ಆರ್ಪಂಡಿರ. ಇವತ್ತು ಪ್ರತಿ ವಿಚಾರಗಳಲ್ಲಿ GST ಅಲ್ಲಿ ಆಗಲಿ, ಇನ್ಕಮ್ ಟ್ಯಾಕ್ಸ್ ನಲ್ಲಿ ಆಗಲಿ, ಅಬಕಾರಿ ಸುಂಕದಲ್ಲಿ ಆಗಲಿ, ಸೀಮಾ ಸುಂಕದಲ್ಲಿ ಆಗಲಿ, ಪ್ರತಿಯೊಂದರಲ್ಲಿ ಇವರು ತೆರಿಗೆಗಳನ್ನು ಜಾಸ್ತಿ ಮಾಡಿ ಸಂಪನ್ಮೂಲ ಮಾಡಿದ್ದು ಇವರಿಗೆ ಅಭಿವೃದ್ಧಿಗೆ ಸಾಕಾಗುವುದಿಲ್ವೇ? ಇಂಥ ಒಂದು ದುಷ್ಟ ಸರ್ಕಾರ ನಾವು ನಮ್ಮ ಜೀವನ ಪರ್ಯಂತ ನೋಡಿಲ್ಲ. ಇಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಬಡ ಜನರ ರಕ್ತವನ್ನು ಹೀರುವಂತಹ ಬಿಜೆಪಿ ಸರ್ಕಾರವನ್ನು ಸಂಪೂರ್ಣವಾಗಿ ಕಿತ್ತಗೆ ಒಗೆಯಬೇಕಾಗಿ ನಾನು ಸಾರ್ವಜನಿಕರಿಗೆ ವಿನಂತಿಸ್ತೇನೆ. ಕುಡ್ಲಾ ಮಹಾನಗರ ಪಾಲಿಕೆ ಎದುರು ಪಕ್ಷದ ನಾಯಕರು ಎಸಿ ವಿನಯರಾಜ್, ಕುಡ್ಲಾ ನಗರ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಪ್ರಕಾಶ್ ಸಾಲ್ಯಾನ್, ಕಾಂಗ್ರೆಸ್ ನಾಯಕರು ಪ್ರವೀಣ್ ಚಂದ್ರ ಆಳ್ವ ಇಂಚ ನಾಯಕರು ಕಾರ್ಯಕರ್ತರು ಪಾಕಜನ ಪ್ರತಿಭಟನೆ ಪಾಲ್ಗೊಂಡಿರ. ಬೈಕ್ ಅವಘಡ ತರೆಕು ಪೆಟ್ಟಾಯಿನ ಸಿನಿಮಾ ನಟೆ ಸಂಚಾರಿ ವಿಜಯ್ ಬನ್ನೇರ್ಘಟ್ಟ ಮಾರ್ಗದ ಅಪೋಲೋ ಆಸ್ಪತ್ರೆ ಹಿಡಿತದು ಸೋಮವಾರ ತೀರ್ದೆರ. ಈ ಬಗ್ಗೆ ಟ್ವಿಟರ್ ಸಂದೇಶ ಕೊಡ್ತಿನ ನಟೆ ಕಿಚ್ಚ ಸುದೀಪ್ ಅರೆನ ಸಿನಿಮಾ ಬಿಡುಗಡೆ ಆಪುನಿಡ್ ದುಂಬೆ ತೀರ್ದೆರ. ಅರೆನ ಆತ್ಮಗೂ ಶಾಂತಿ ತಿಕ್ಕಡು ಬೈಕ್ದೆರ. ಬೈಕ್ ಅಪಘಾತಡು ತರೆಕು ಪೆಟ್ಟಾದು ಅಪೋಲೋ ಆಸ್ಪತ್ರೆ ಹಿಡಿತಿನ ಕನ್ನಡ ಚಿತ್ರರಂಗದ ಸಂಚಾರಿ ವಿಜಯ್ ತೀರ್ದೆರ. ಈ ಬಗ್ಗೆ ಟ್ವಿಟರ್ಡ್ ಮಾಹಿತಿ ಪಟ್ಟೊನ್ನ ನಟೆ ಕಿಚ್ಚ ಸುದೀಪ್ ಸಂಚಾರಿ ವಿಜಯ್ ನನ್ನ ಇಜ್ಜೆರೆಂದು ನಂಬೆರೆನೆ ಸಾಧ್ಯಜ್ಜೆ. ಲಾಕ್ಡೌನ್ ಪೊರ್ತುಡು ಎಂಕಲು ಏತೋ ಸರ್ತಿ ಭೇಟಿಯಾತ. ಅರೆನ ನನ್ನದ ಸಿನಿಮಾ ಬರ್ಪು ನೆಡ್ದು ದುಂಬೆ ತೀರ್ದೆರ. ಅರೆನ ಆತ್ಮಗೂ ಶಾಂತಿ ತಿಕ್ಕಡದ್ದು ಸುದೀಪ್ ಬೈಕ್ದೆರ. ಸಂಚಾರಿ ವಿಜಯ್ ಕನ್ನಡ ಸಿನಿಮಾದ ಒಟ್ಟುಗೂ ತಮಿಳು, ತೆಲುಗು, ಹಿಂದಿ ಸಿನಿಮೋಡ್ಲ ಕೆಲಸ ಮಲ್ತದೆರ. ಆಸ್ಪತ್ರೆ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿಲಿಡು ವಿಜಯ್ಗೂ ನಾನು ಅವನಲ್ಲ ಅವಳು ಸಿನಿಮಾಗೂ ಬಾರಿ ಎಡ್ಡೆ ನಟ್ಟೆ ಪನ್ಪುನ ಪ್ರಶಸ್ತಿ ಬೈದನ. ಕುಡೊಂಜಿ ಸಿನಿಮಾ ಹರಿವು ಬಾರಿ ಎಡ್ಡೆ ಪ್ರಾದೇಶಿಕ ಸಿನಿಮಾ ಪ್ರಶಸ್ತಿ ದೇದನ. ನಾಟಕ, ಸಿನಿಮಾ, ಟಿವಿ ಇಂಚಿತ್ತಿನ ಮಾತೆಟ್ಲ ಎಡ್ಡೆ ಕಲಾವಿದರಾದಿತ್ತರು ವಿಜಯ್. ಒಂದುವೇ ದಿನ ಕರಿನ ವರ್ಷ ಹಿಂದಿದ ಸುಶಾಂತ್ ಸಿಂಗ್ ಜೀವದೆತ್ತೊಂದೆರ. ಕರಿನ ವರ್ಷ ಜೂನುಡು ಚಿರಂಜೀವಿ ಸರ್ಜಾ ತೀರ್ದಿನೆಲ್ಲ ಮುಲ್ಪ ನೆಂಪು ಮಲ್ತೊನೊಲಿ. ಅನ್ಲಾಕ್ ಜಾರಿ ಆತನಂದು ಕೊರೋನಾ ಸೀಕ್ ಸಸಾರ ಮಲ್ತದು ಒಟ್ರಾಸಿ ತಿರ್ಗಡೆ. ಸರ್ಕಾರದ ನಿಯಮಲಿನ ಪಾಲನೆ ಮಲ್ತದು ಜಾಗ್ರತೆ ವಹಿಸಲೆಂದು ಒಡಿಪು ಜಿಲ್ಲೆದ ಜನಕ್ಲೆಗ್ ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ಕೇನೊಂದೆರ. ರಾಜ್ಯದ ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ಸುದ್ದಿ ಮಾಧ್ಯಮಲಿಡ ಅಭಿಪ್ರಾಯ ತೆರಿಪಾದ ಅನ್ಲಾಕ್ ಬಗೆಟ್ ಪಾತಿರ್ದೆರ. ಒಡಿಪು ಜಿಲ್ಲೆಡ್ ಅನ್ಲಾಕ್ ಆತನ ಜಿಲ್ಲಾಡಳಿತ ಕೊರೋನಾ ಸೂಚನೆಲೆನ ಪಾಲನೆ ಮಲ್ತದು ಕೊರೋನಾ ಸೀಕದಂತಿನ ಜಿಲ್ಲೆ ಆದ ಮಲ್ಪೊಡೋ. ಸಭೆ ಲೇಸು ಮಲ್ಪಂದೆ ಅವೆಟ್ಟು ಪಾಲ್ದಿತ್ತೊನಂದೆ ನಮ್ಮ ಜಿಲ್ಲೆಡ್ ಜಾಗ್ರತೆ ವಹಿಸಡೋ. ಲಾಕ್ಡೌನ್ ಪಿರದೆ ಇದರಿಂದ ಒಟ್ರಾಸಿ ತಿರ್ಗುನ ಸರಿಯತ್ತು. ನಮ್ಮ ಜಾಗ್ರತೆಡು ನಮ್ಮ ಒಪ್ಪೊಡೊಂದು ಪ್ರಮೋದ್ ಮಧ್ವರಾಜ್ ಜಾಗ್ರತೆ ಪಂತೆರ. ಮಾಸ್ಕ್ ಹಾಕ್ಕೊಳ್ಳೋದಿಲ್ಲ, ವ್ಯಾಕ್ಸಿನೇಷನಿಗೆ ಉದಾಸೀನ ಮಾಡ್ತಾರೆ, ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಿಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಭಾಳ ಹತ್ತಿರದಲ್ಲಿ ಎಲ್ಲ ಮಿಕ್ಸ್ ಆಗ್ತಾರೆ. ಸೊ ಅದನ್ನು ಜನರು ಜಾಗೃತಿ ಮಾಡದೇ ಹೋದರೆ ಎಲ್ಲಿಯವರೆಗೆ ದೇಶದ 100ಕ್ಕೆ 100 ಜನಸಂಖ್ಯೆಗೆ ವ್ಯಾಕ್ಸಿನೇಷನ್ ಸಿಗೋದಿಲ್ವೋ ಅಲ್ಲಿಯವರೆಗೆ ನಾವು ಜಾಗೃತಿ ಮಾಡದೇ ಇದ್ದರೆ ಇಂಥ ಲಾಕ್ಡೌನ್ಗಳು ಪದೇ ಪದೇ ಬರ್ತದೆ. ಅದರಿಂದ ಜನರಿಗೆ ತೊಂದರೆ ಆಗುತ್ತೆ. ಈ ತೊಂದರೆಯನ್ನು ನಿವಾರಿಸಬೇಕಾದ್ರೆ ಜನರು ಲಾಕ್ಡೌನ್ ಸಡಿಲಿತೆ ಆದಾಗ ಯಾವ ರೀತಿಯಲ್ಲಿ ಜವಾಬ್ದಾರಿಯಿಂದ ನಡೆಯುತ್ತಾರೆ ಅದರ ಮೇಲೆ ಭವಿಷ್ಯ ನಿರ್ಭರವಾಗಿದೆ ಅಂತ ನಾನು ಭಾವಿಸ್ತೇನೆ.
ಬೊಂಬೈಡ್ ಕರಿನ ಕೆಲವು ದಿನೊಡ್ದು ಬಾರಿ ಬರ್ಸ ಬರೊಂದಿತ್ತದು ಮಾರ್ಗುಲೆಡ್ ಬೊಲ್ಲ ತಮಿಳ್ದಡ ಬೊಲ್ಲಗು ಮಲ್ಲ ಮುರ್ಕುನ ಗುಂಡಿ ಬೂರ್ದು ಆ ಗುಂಡಿಗು ಕಾರು ಬೂರ್ದು ಮುರ್ಕುದು ಪೋಯಿನ ಸಂಗತಿ ನಡೆತದಡ ಈ ಬಗೆಟ್ ವಿಡಿಯೋನು ಶುಭೋದ್ ಶ್ರೀವಾಸ್ತವ್ ಪನ್ಪನಾರು ಮುಂಬೈ ರೈನ್ಸ್ ಅಂದ್ ಟ್ವಿಟರ್ಡ್ ಪಾಡ್ದೇರ ಬೊಂಬೈಡ್ ಕೆಲವು ದಿನೊಡ್ದು ಬಾರಿ ಬರ್ಸ ಬರೊಂದಿತ್ತದು ಅವಿಡ್ದು ಮುರ್ಕುನ ಗುಂಡಿಯಾದ ಕಾರು ಒಂಜಿ ಮುರ್ಕುದು ಪೋಯಿನ ವಿಚಿತ್ರ ಸಂಗತಿ ನಡತಿನ ಬಗೆಟ್ ಸಾಮಾಜಿಕ ಜಾಲತಾಣಲಿಡು ಬಾರಿ ಸುದ್ದಿ ಆತಂಡ ಬೊಂಬೈದ ಇಲ್ಲು ಕಟ್ಟುವಣಲಿನ ಕೈತಲು ಘಾಟ್ ಕೋಪರ್ ಜಾಗಿಡು ಉಂಡಾಯ್ನ ಮುರ್ಕು ಗುಂಡಿಡು ಕಾರು ಮುರ್ಕುದು ಕಾರದ ಬ್ಯಾನೆಟ್ ಬೊಕ್ಕ ಎದುರು ಚಕ್ರೋಲೆನ್ ಸುರೂಕು ಸಿಂಕ್ ಹೋಲ್ ಮುರ್ಕು ಗುಂಡಿ ನಿಂಗದು ಅಕೇರಿಗ ಇಡೀ ಕಾರನು ಉಲಾಯಿ ಹೋಯ್ತನುಂಡು ಈ ವಿಡಿಯೋನು ಸುಬೋಧ್ ಶ್ರೀವಾಸ್ತವ ಪನ್ಪುನಾರು ಟ್ವಿಟರ್ಡ್ ಮುಂಬೈ ರೈನ್ಸ್ ಎಂದು ಪಾಡ್ದಿರ ಸಿಂಕ್ ಹೋಲುಡು ಮುರ್ಕುದಿನ ಕಾರ್ ಐಡ್ದು ಬೊಕ್ಕ ಪಾರ್ಕಿಂಗ್ ಜಾಗೆದ ತಿರ್ತು ಮುಚ್ಚಿದಿನ ಗುವೇಲಿಡು ತೋಜಿದನಂದು ಪಂತೆರ ಗುತ್ತಿಗೆದಾರರು ಚರಂಡಿ ಕೆಲಸಲೇನು ಸರಿಯಾದ ಮಲ್ಪಂದೆ ಬಾರಿ ಬರ್ಸದ ಪೊರ್ತುಡು ಚರಂಡಿ ನೀರು ಮಾರ್ಗುಡು ದಿಂಜಿದನೊಂದು ದೂರಿನ ಮುಂಬೈದ ಕಾಂದಿವಲಿದ ಶಿವಸೇನೆ ಶಾಸಕರು ದಿಲೀಪ್ ಲಾಂಡೆ ಒಂದು ವಿಚಿತ್ರ ವರ್ತನೆ ತೋಜಾದು ಬಾರಿ ಸುದ್ದಿ ಆತೆರ ಗುತ್ತಿಗೆದಾರರೇನು ಮಾರ್ಗದ ನೀರಡು ಕುಲ್ಲಾದು ಶಿವಸೇನೆ ಕಾರ್ಯಕರ್ತರು ನಾಯಕೆರಡ ಗುತ್ತಿಗೆದಾರರನ ಮೇಲಗು ಕಜೌದರಿಪಾದಿರ ಚರಂಡಿಲೇನು ಸರಿಯಾದ ನಿರ್ಮಲ ಮಲ್ತದ ಜೀಂದು ದೂರದ ಮಿತ್ತು ಶಿವಸೇನೆ ಶಾಸಕರು ಒರಿ ಗುತ್ತಿಗೆದಾರರೇನು ಬೊಂಬೈದ ನೀರ್ದಿಂಜಿನ ಮಾರ್ಗೋಡು ಕುಲ್ಲಾದ ಗುತ್ತಿಗೆದಾರಗ ಶಿಕ್ಷೆ ಎಂದು ತನ್ನ ಬೆರಿಸಾಯದ ಕ್ಲಿಡ ಕಜೌದಕ್ಕೆರ ಪಂಡಿನ ವಿಚಿತ್ರ ಸಂಗತಿ ಒಂಜಿ ನಡೆತದಂಡ ಒಂದು ಬಾರಿ ಸುದ್ದಿ ಆತಂಡ ಬಡಕಾಯಿ ಬೊಂಬೈದ ಕಾಂದಿವಲಿ ಕ್ಷೇತ್ರದ ಶಾಸಕೆ ದಿಲೀಪ್ ಬೊಕ್ಕ ಬಾಕಿದಕಲು ಗುತ್ತಿಗೆದಾರನು ನೀರ್ದಿಂಜಿನ ಮಾರ್ಗುಡೆ ಕುಲ್ಲೆರೆ ಒತ್ತಾಯ ಮಲ್ತದ ಆಯ್ ಕುಲ್ಲಿ ಕೂಡ್ಲೆ ಒರಿ ಆಯನು ನೂಕುವೆ ಅಪಗನೆ ಶಾಸಕರು ಇರುವೆರಡ ಕಜೌ ಮೇಲುಗ ಪಾಡೆರ ಪನ್ಪೆರ ಅಂಚನೆ ಅಕುಲು ಕಜೌ ದೊರೆತದೆರ ಗುತ್ತಿಗೆದಾರೆ ಚರಂಡಿನ ಸರಿಯಾದ ನಿರ್ಮಲ ಮಲ್ತದ ಜೆರಂದು ಶಾಸಕರು ದೂರ್ದೆರ ಕರಿನ ಕೆಲವು ದಿನೊಡ್ದು ಬಾರಿ ಬರ್ಸ ಬರೊಂದಿತ್ತದು ಚರಂಡಿ ನೀರು ಮಿತ್ತು ಬತ್ತದು ಮಾರ್ಗೊಡೆ ಪೋವೊಂದುಂಡು ಒಂದು ಆರ್ಪಂತೆರ ಅರೇನ ಜವಾಬ್ದಾರಿನ ಆರು ಮಲ್ತದ ಜೆರ ತಾನು ಕ್ಷೇತ್ರದ ಶಾಸಕೆ ಆದ ಕರ್ತವ್ಯ ಮಲ್ಪೆರೆ ಪಕ್ಷ ಘಟಕದಕ್ಲಿನ ಒಟ್ಟುಗೂ ಚರಂಡಿ ನಿರ್ಮಲ ಮಲ್ಪೆರೆ ಬೈದೆ ಎಂದು ದಿಲೀಪ್ ಸುದ್ದಿಗಾರರಿಗೆ ತಿರಿಪಾದಿರ साइड में होना रे ಇತ್ತೆ ಕೊಡೋರೈನಿತ ಮಲ್ಲ ಸುದ್ದಿಲು ದಕ್ಷಿಣ ಕನ್ನಡ ಒಡಿಪು ಸೇರ್ದು ಕರಾವಳಿ ಜಿಲ್ಲೆಲಿಡು ಬಾರಿ ಬರ್ಸ ಕೆಲವು ಇಲ್ಲಲೆಗು ನಷ್ಟ ಕಿನ್ನಿಗೋಳಿ ಐಕ್ಕಳ ಗ್ರಾಮ ಪಂಚಾಯತ್ ಉಳೆಪಾಡಿಡು ಕರೆಂಟ್ ತಾಗದು ಜೀವ ಕಳೆವನ್ನ ಮಾಧವ ಆಚಾರ್ಯ ಒಡಿಪು ಸೇರ್ದು ರಾಜ್ಯದ 14 ಜಿಲ್ಲೆಲೆಡು ಅರ್ಧದಾತ್ ಅನ್ಲಾಕ್ ಜಾರಿ ಆಂಡಲ ಸಾರ್ವಜನಿಕರು ಜಾಗೃತಿ ವಹಿಸಲು ಒಡಿಪು ಜಿಲ್ಲಾಧಿಕಾರಿ ಜಿ ಜಗದೀಶ್ ಕೇಂದ್ರದ ತೈಲ ಬೊಕ್ಕ ಗ್ಯಾಸ್ ಬೆಲೆ ಏರ್ತೆಗೆ ಎದುರಾದ ಜೋರಾಯಿನ ಪ್ರತಿಭಟನೆ ಕುಡ್ಲಡ್ ಕಾಂಗ್ರೆಸ್ ನಿಲೆಟ್ಟು ಜೆಆರ್ ಲೋಬೆರೆಡ್ದು ವಿರೋಧ ಐವನ್ ಡಿಸೋಜಾ ದುಂಬಾಳ್ತೆಡು ವಿಶೇಷ ಪ್ರತಿಭಟನೆ ಅಪೋಲೋ ಆಸ್ಪತ್ರೆಡು ತೀರ್ನ ಕನ್ನಡ ಸಿನಿಮಾ ನಟೆ ನಾನು ಅವನಲ್ಲ ಅವಳು ಸಿನಿಮಾಗೂ ರಾಷ್ಟ್ರೀಯ ಪ್ರಶಸ್ತಿ ಪಡೆತಿನ ಸಂಚಾರಿ ವಿಜಯ್ ನನವೊಂಜಿ ನೆಂಪು ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲೆ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು